முத்துகோலி மாறு ஆது காயங்கள் பொசத்தாத ಮುದ್ದುಗೋಳಿ ಕೊರಗಜ್ಜನ ಆದಿ ಸ್ಥಳ. ಅದಕ್ಕೆ ಸ್ವಲ್ಪ ಕಡೆ ಮಾನಕೆರೆಗಳಂತ ಹೆಸರು. ಇಷ್ಟು ವರ್ಷ ಸೇವೆಗೆ ಬೇಕಾಗಿರುವಂಥ ಯಾವುದೇ ಭಂಡಾರಗಳಲ್ಲಿ ನಿರ್ಮಾಣ ಆಗಿರಲಿಲ್ಲ ಇತಿಹಾಸದಲ್ಲಿ. ಕೆಲವೊಂದು ಮಾತ್ರ ಇತ್ತು, ಕೆಲವೊಂದು ಇರಲಿಲ್ಲ. ಹಾಗಾಗಿ ಪ್ರಶ್ನಾಮುಖ ಮೂಲಕವಾಗಿ ಚಿಂತನೆ ಮಾಡಿದಾಗ ಮಾಡಬೇಕನ್ನುವಂಥದ್ದು ಕಂಡು ಬಂದ ಪ್ರಕಾರವಾಗಿ ಅಜ್ಜನ ಪ್ರೇರೇಪಣೆಯಂತೆ ನಾವು ಆ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಎಲ್ಲವನ್ನು ಸಾಂಗವಾಗಿ ಸೋಮನಾಥೇಶ್ವರನ ಅನುಗ್ರಹದಂತೆ ದೈವಗಳ ರಕ್ಷೆಯಲ್ಲಿ ಇವತ್ತೆಲ್ಲವೂ ಸಾಂಗವಾಗಿ ಇಲ್ಲಿವರೆಗೆ ನಡೆದಿದೆ. ಅದೇ ರೀತಿಯಲ್ಲಿ ಶೋಭಾಯಾತ್ರೆ ಮತ್ತು ನಾಳೆ ಇವತ್ತು ನಡೆಯುವಂಥ ಎಲ್ಲ ಕಾರ್ಯಕ್ರಮ, ನಾಳೆ ನಡೆಯುವಂಥ ವಾರ್ಷಿಕ ಕೋಲ ಎಲ್ಲವೂ ಕೂಡ ಸೋಮನಾಥನ ಕೃಪೆಯಲ್ಲಿ ನಿರ್ವಿಘ್ನವಾಗಿ ನಡೆಯಬೇಕು ಅನ್ನುವಂಥ ನಮ್ಮೆಲ್ಲರ ಅಪೇಕ್ಷೆ. ಅದೇ ರೀತಿಯಲ್ಲಿ ದೈವಗಳ ಶ್ರೀ ದೈವಗಳ ಅನುಗ್ರಹದಿಂದಾಗಿ ಸಾವಿರಾರು ಭಕ್ತರಲ್ಲಿ ಬಂದು ತಮ್ಮ
ನಂಬಿಕೆಯ ಮೂಲಕವಾಗಿ ಅಲ್ಲಿ ಹೋಗಿ ಅವರಿಗೆ ಇಷ್ಟಾರ್ಥಗಳನ್ನು ನೆರವೇರಿಸುವುದು ಕ್ಷೇತ್ರ ಆಗಬೇಕನ್ನುವಂಥದ್ದು ನಮ್ಮೆಲ್ಲರ ಪ್ರಾರ್ಥನೆ. ಗುರವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುದೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತೇ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಅರಿಷ್ಟಾನಿ ಪ್ರಣಶ್ಯಂತಿ ದುರಿತಾನಿ ವ್ಯಾನಿ ಚ ಶಾಂತಿರಸ್ತು ಶುಭಂ ಮೇ ಅಸ್ತು ಗೃಹ ಕುರುವಂತು ನೋ ಮಂಗಳಂ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಗ್ರಾಮಾದಿದೇವತಾಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಪ್ರಗಜ್ಯದೇವತಾಭ್ಯೋ ನಮಃ. ಸಾನ್ನಿಧ್ಯಾದೇವತಾಭ್ಯೋ ನಮಃ. ಪ್ರಾರ್ಥನಮಹಂ ಕರಿಷ್ಯಾಗ್ಲಿ ಕರ್ಮಾಂತೋ ಕರ್ಮ ಮಧ್ಯೆ ಕರ್ಮಾಂತೆ ಚ ಪುನಃ ಪುನಃ ದೇವತಾ ಪ್ರಾರ್ಥನೆ ಅಂತ ಹೇಳ್ಕೊಂಡು ವಿಶೇಷವಾಗಿ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಒಂದು ಆದಿಸ್ಥಳವನ್ನು ವಿಶೇಷವಾಗಿ ಅಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ಇತ್ಯಾದಿಗಳಾಗಬೇಕು. ಹಾಗೆ ಬಂಗಾರದ ವಿಶೇಷವಾದಂಥ ಅವನಿಗೆ ಆಭರಣವನ್ನು ಸಮರ್ಪಿಸುವುದು ಅಂತೇಳಿ ಸಂಕಲ್ಪ. ಅಂತಹ ಸಂದರ್ಭದಲ್ಲಿ ಕ್ಷೇತ್ರದ ಮುಖಾಂತರವಾಗಿ ಇಲ್ಲಿ ಬಂದು ಇಲ್ಲಿ ಸೋಮನಾಥನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಶೋಭಾಯಾತ್ರೆ ಹೋಗಿ ನಾಳೆ ದಿವಸ ಇವತ್ತಿನ ಸಂಜೆಯಿಂದ ಹಿಡಿದು ನಾಳೆಯವರೆಗೆ ವಿಶೇಷ ಎಲ್ಲ ಮನಸ್ಸಿನಲ್ಲಿ ಸಂಕಲ್ಪ ಹಾಗೆ ಹಿರಿಯರು ನಿಶ್ಚಯ ಮಾಡಿದ ಪ್ರಕಾರವಾಗಿ ಕೆಲವೊಂದು ಕರ್ಮಾಂಗಗಳನ್ನು ಮಾಡುವುದಂತೇಳಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಅಂತಹ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಆಗುವಂಥ ಎಲ್ಲ ಕಾರ್ಯವನ್ನು ನಿರ್ವಿಘ್ನವಾಗಿ ಚಂದವಾಗಿ ನೆರವೇರಿಸಿಕೊಟ್ಟು ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲದೆ ವೈಮನಸ್ಸುಗಳಿಲ್ಲದೆ ನಿರ್ವಿಘ್ನವಾಗಿ ಚಂದವಾಗಿ ನೆರವೇರಿಸಿಕೊಟ್ಟು ಆ ಅಜ್ಜನು ಸಂತೃಪ್ತನಾಗಿ ಒಟ್ಟಿನಲ್ಲಿ ಸಾನ್ನಿಧ್ಯ ಅಭಿವೃದ್ಧಿ ಆಗಬೇಕು. ಹಾಗೆ ಬರುವಂಥ ಭಕ್ತಾದಿಗಳಿಗೆ ಅವರವರ ಅಭೀಷ್ಟವನ್ನು ಈಡೇರಿಸಿ ವಿಶ್ವಪ್ರಸಿದ್ಧಿ ಆಗುವ ರೀತಿಯಲ್ಲಿ ದೇವರ ಅನುಗ್ರಹ ಮಾಡಿಕೊಟ್ಟು ಒಟ್ಟಿನಲ್ಲಿ ಅಂದರೆ ಶಾಸ್ತ್ರದಲ್ಲಿ ಹೇಳಿದಾಗ ಧರ್ಮ ರಕ್ಷಿತ ಅಂದರೆ ಧರ್ಮವನ್ನು ರಕ್ಷಣೆ ಮಾಡಿದಾಗ ನಮ್ಮನ್ನು ಅದು ರಕ್ಷಣೆ ಮಾಡುತ್ತೆ. ಹಾಗೆ ಯಾವುದೋ ಒಂದು ರೂಪದಲ್ಲಿ ನಾವು ಆರಾಧನೆಯನ್ನು ಮಾಡಿಕೊಂಡು ಬಂದಾಗ ಎಲ್ಲವನ್ನು ಮನುಷ್ಯರಿಂದ ಕೆಲವೊಮ್ಮೆ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ದೇವರನ್ನು ಆರಾಧನೆಯನ್ನು ಮಾಡೋದು. ದೇವರಿಂದಲೂ ಸಹ ಕೆಲವೊಮ್ಮೆ ಸಾಧ್ಯವಾಗದಿದ್ದಾಗ ಅವರಿಗೆ ಉಪದೇವತೆಗಳಿರ್ತವೆ, ಆ ಕೊರಗಜ್ಜ ಸಹಿತ ಅಥವಾ ಗುಳಿಗ ಇನ್ನಿತರವಾದ ಭೈರವ ಇತ್ಯಾದಿಗಳು. ಅವುಗಳ ಮುಖಾಂತರವಾಗಿ ನೀವು ಆರಾಧನೆಯನ್ನು ಮಾಡಿದಾಗ ದುಷ್ಟಶಕ್ತಿಗಳನ್ನು ಅವರು ಸಂಹಾರವನ್ನು ಮಾಡ್ತಾರೆ. ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ಧರ್ಮವನ್ನು ಉಳಿಸಲಿಕ್ಕೆ ಏನು ಬೇಕೋ ಅದನ್ನು ರಕ್ಷೆಯನ್ನು ಮಾಡ್ತಾರೆ. ಹಾಗೆ ಅದನ್ನೆಲ್ಲ ಮಾಡುವುದು ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಆಗುವಂಥ ಎಲ್ಲ ಕಾರ್ಯವನ್ನು ಅಮೃತಗಳಿಗೆ ಸುಲಗ್ನವಾಗಿ ಚಂದವಾಗಿ ನೆರವೇರಿಸಿಕೊಟ್ಟು ಅವರವರ ಅಭೀಷ್ಟವನ್ನು ಈಡೇರಿಸಿಕೊಟ್ಟು ಮೇಲ್ಕಾಲಕ್ಕೂ ಸನ್ನಿಧಾನಕ್ಕೆ ವಿಶೇಷವಾಗಿ ಭಕ್ತಾದಿಗಳೆಲ್ಲ ಬಂದು ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರೆಲ್ಲ ಅಭೀಷ್ಟವನ್ನು ಈಡೇರಿಸುವಂಥ ಕ್ಷೇತ್ರವಾಗಿ ಪರಿವರ್ತನೆಯಾಗಿ ತನ್ಮೂಲಕ ಆ ದೇವತಾ ಶಕ್ತಿಗಳು ಸಂತೃಪ್ತರಾಗಿ ಕಾಲ ಸಮಯ ಸಂದರ್ಭ ಸಿಕ್ಕಿದಾಗ ಗ್ರಾಮ ದೇವತೆಯಾದ ಸೋಮನಾಥನ ಸೇವೆಯನ್ನು ಅವರಿಗೆಲ್ಲರಿಗೂ ಮಾಡಲಿಕ್ಕೆ ಬೇಕಾದ ಶಕ್ತಿಯನ್ನು ಅನುಗ್ರಹಿಸಿ ಎಲ್ಲ ರೀತಿಯಲ್ಲಿ ರಕ್ಷೆಯನ್ನು ಮಾಡಿಸಿ ಯಾವುದೇ ರೀತಿಯ ಕುಂದುಕೊರತೆಗಳು ಅಥವಾ ಅಪವಾದಗಳು ಬಾರದ ರೀತಿಯಲ್ಲಿ ಅಥವಾ ದುರಿತಗಳು ಬಾರದ ರೀತಿಯಲ್ಲಿ ಎಲ್ಲವನ್ನು ನಿರ್ವಿಘ್ನವಾಗಿ ಚಂದವಾಗಿ ನೆರವೇರಿಸಿಕೊಟ್ಟು ಆ ಸಾನ್ನಿಧ್ಯವನ್ನು ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ಸೋಮನಾಥೇಶ್ವರರು ಮಹಾಗಣಪತಿಯಲ್ಲೂ ಕುಲದೇವರಲ್ಲೂ ದೈವದೇವರುಗಳಲ್ಲೂ ಭಗವತಿ ಶಕ್ತಿಗಳಲ್ಲೂ ಅಲ್ಲಿ ಆರಾಧನೆ ಮಾಡುವಂಥ ಸತ್ಯಗಳಲ್ಲಿ ನಾವೆಲ್ಲರೂ ಭಕ್ತಿಪರತ್ಸರವಾಗಿ ಮಾಡುವಂಥ ಪ್ರಾರ್ಥನೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತೇ ನಮಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಶನಿವಾರ ರಾತ್ರಿ 7 ಗಂಟೆಗೆ
ಪ್ರಗತಿಸಿದೆ ಬಂಗಾರದ ಮೂಲಕ ಕೈಗೊಳ್ಳುವ ಭಂಡಾರದ ಸಮರ್ಥನದ ಮಾಮಲ್ಲ ಗಜ್ಜ ಜನವರಿ ಮಾಜಿ ಶುಕ್ರವಾರ ಹೊಸ ದೇಕಿಡೆ ನಿರ್ಮಾಣ ಆಯ್ನ ಗುಳಿಗ ಕೊರಗಜ್ಜ ದೈವದ ಭಂಡಾರ ಆಯ್ಕೆ ಕಲ್ಲಾಪು ಗುಡ್ಡುಗೋಲಿ ಕ್ಷೇತ್ರದ ಶ್ರೀ ಗುಳಿಗ ಕೊರಗಜ್ಜ ದೈವದ ವರ್ಷಾವಧಿ ಮುಂಚೆ ಮಾಧ್ಯಮಗಳ ಸೇರಿಗಡಕಿನ ಸಂತೋಷದಲ್ಲಿ ಬೋಲಿಯಾರು ವೈಯಕ್ತಿಕ ಏನಾರ ಮಾಧ್ಯಮಗಳ ಸೇರಿಗಡೆ ಹಿರಿಯಕಲು ಮತ್ತು ಸೇರಿಗಡೆ ಉದ್ಯೋಗೋಲಿ ಕ್ಷೇತ್ರದ ಮಾತ ಹಿರಿಯಕಲು ಅಕ್ಲ ಮಾಧ್ಯಮಗಳ ಒಂಜಿ ಕೊಡಿಯಡಿಟ ನಡ್ಪುನಂಜಿ ಕಾರ್ಯಕ್ರಮದ ವ್ಯವಸ್ಥಾಪನ 4 ಲಕ್ಷ ರೂಪಾಯಿ ಭಂಡಾರದ ವ್ಯವಸ್ಥೆ ಆತಂದ್ರೆ ನಮ್ಮ ಉರ್ದುಗೋಲಿ ಕ್ಷೇತ್ರಕ್ಕೆ ಇಲ್ಲೆರಡು ಐನ ಪರಿಪೂರ್ಣವಾದ ಈ ಶೋಭಾಯಾತ್ರೆಯ ಮೂಲಕ ಹೊಸ ದೇಕಿನ ಪುನಃಪುನಂಚಿನ ವ್ಯವಸ್ಥೆಗೆ ನಮ್ಮ ತುಳುನಾಡಿನ ಸಂಪ್ರದಾಯ ಪ್ರಕಾರ ತಾರಯಾತ್ರೆ ಮೂಲಕ ಈಗ ಶುಭ ಆರಂಭ ಕೊಂಡುಕೊಂಡು ನಾಗದೇವರ ಸನ್ನಿಧಾನಕ್ಕೆ ಶುಭ ಆರಂಭ ಕೊಂಡುಕೊಂಡು ಪ್ರಾರ್ಥನೆ ಗೋವಿಂದ
ಭಂಡಾರದ ಸಮರ್ಪಣದ ಮಾಮಲ್ಲ ಗಜ್ಜ ಜನವರಿ ಆಜಿ ಹೊಸ ದೇವಿಗೆ ನಿರ್ಮಾಣ ಆಯ್ನ ಹುಲಿಗ ಹೊರಗಜ್ಜ ದೈವದ ಶ್ರೀ ಸೋಮನಾಥ ದೇವರ ಅನುಗ್ರಹ ಪಡೆದು ಐದು ಕೊಟ್ಟ ಬೈಯ 4 ಗಂಟೆಗೆ ಕಲ್ಲಾಪದ ನಾಗದೇವರ ಕಟ್ಟೆಗೂ ವೈಭವದ ಶೋಭಾಯಾತ್ರೆ. ಪೂರ್ಣ ಕುಂಭ ಕಲಶ ಚೆಂಡೆ ವಾದನದ ಹೊರಟು ಗುರ್ದುಗೂಲಿ ಮಾರ್ಗ ಆದು ಕಾಯಂಗಾಡು ಹೊಸತಾದ ನಿರ್ಮಾಣ ಮಾಡಿದ ಭಂಡಾರದ ಇಲ್ಲ ಶೋಭಾಯಾತ್ರೆ ಜನವರಿ 6 ಶುಕ್ರವಾರ ವಿವಿಧ ಸಾಂಸ್ಕೃತಿಕ ಶ್ರೀಗಂಧವು ಬರಿಕೊಳ್ಳೆ ಒಂದು ಸೈಡ್ ಬಿಡ್ಲೆ
Thank you.